ಪ್ರಭಾಕರ ಪೂಜಾರಿ ಹಲೋ ಹಾಯ್ ಬ್ರೋ ಹಂಚೆನಂಜಿ ಲೈಕ್ ಮನ್ಪ್ಲೆ ಆಂಡೆ ಮನಸ್ಸು ಸರಸ್ವತಿ ಚಿಕಿತ್ಸಾಲಯ ಲೈಕ್ ಥ್ಯಾಂಕ್ ಯು ಸಿಸ್ಟರ್. ಹಾಂ ಚೆನ್ನಾಗಿದ್ದೇವೆ, ನೀವು ಹೇಗಿದ್ದೀರಾ? ಸೂಪರ್ ಸೂಪರ್ ಸೂಪರ್. ಸರಸ್ವತಿ ಚಿಕಿತ್ಸಾಲಯ ಸೂಪರ್ ಸೂಪರ್ ಅಂತ ಮೆಸೇಜ್ ಮಾಡಿದ್ದಾರೆ, ಥ್ಯಾಂಕ್ ಯು. ಊಟ ಆಯ್ತಾ? ಏನು ಸ್ಪೆಷಲ್? ಸಬ್ಸ್ಕ್ರೈಬ್ ಮಾಡೋದಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಲಾಗ್ ಮಾಡ್ತಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ. ಬ್ರೋ ಅಂದ್ ಮಾಮು ಓ ಮಾಮ ನಾನೇ ಮಾಮ ಬೊಕ್ಕ ಎಂಚಲ್ಲರು ಏನು ಗೊತ್ತೇಜಿ ಬೊಕ್ಕ ಸಂಡೆ ಬೊಕ್ಕ ಮಾಮಿ ಎಂಚಲ್ಲೇರು ಬೊಕ್ಕ ಕಾರ್ತಿಕ್ ಒಲ್ಪೊಲ್ಲರು ಇಲ್ಲಲ್ಲರ ಶಾಪ್ಡುಲ್ಲರ ಲೈಕ್ ಮನ್ಪ್ಲೆ ಮಾಮು ಬರ್ಸಂಡ್ ಅಲ್ಪ ಕುಡ್ಲಾಡು ಎಷ್ಟೇ ಫ್ಯಾಮಿಲಿ ಕನ್ನಡ ತುಳು ವ್ಲಾಗ್ ಲೈವ್ ಯಾರು ನೋಡ್ತಿದ್ದೀರಾ ಅವರೊಂದು ಲೈಕ್ ಮಾಡಿ ನೋಡಿ. ಏರ್ ಮಾತ ಲೈವ್ ತಗೊಂದುಲ್ಲರಾಗ್ಲೊಂದು ಲೈಕ್ ಮನ್ಪ್ಲೆ ಪ್ಲೀಸ್ ಸಪೋರ್ಟ್ ಮನ್ಪ್ಲೆ. ಎಷ್ಟೇ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ನೋಡ್ತಾ ಇರೋರಿಗೆ ಸ್ವಾಗತ. ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು ಫ್ರೈಡೇ? ವೆಜ್ಜಾ ನಾನ್ ವೆಜ್ಜಾ? ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಅವನೊಂದು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ವ್ಲಾಗ್ ಮಾಡ್ತಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ. ಮಳೆ ಇದೆಯಾ ಇವತ್ತು ನಿಮ್ಮೂರಲ್ಲಿ? ರುಕ್ಮಯ್ಯರು ಲೈವ್ ಬರ್ತೀರಾ? ಹಾಯ್ ರುಕ್ಮಯ್ಯರೇ, ಆಂಡೆ ಮನಸ್ಸು ಅಂಚೆನೆ ಒಂಜಿ ಲೈಕ್ ಮನ್ಪ್ಲೆ. ರುಕ್ಮಯ್ಯರ್ನ ಮನಸ್ಸು ಅಂಡೆ ದಾದೆ ಕಶ್ಪು. ಶುಕ್ರವಾರ ತೇನಿ ವೆಜ್ಜಾ ನಾನ್ ವೆಜ್ಜಾ? ಶಾರದಾ ಪೂಜಾರಿ ಹಾಯ್ 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 ಸಿಸ್ಟರ್ ಶಾರದಾ ಪೂಜಾರಿ ಲೈಕ್ ಇವತ್ತಿನಕ್ಕೆ ಸ್ವಾಗತ ಇರೇಗ ಅಂಚೆನೆ ಒಂಜಿ ಲೈಕ್ ಮನ್ಪ್ಲೆ, ಸಬ್ಸ್ಕ್ರೈಬ್ ಮಂತಿ ಜನ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ. ಅಂದೆ ನುಗ್ಗಿಕಾಯ ಶಾರದಾ ಪೂಜಾರಿ ಲೈಕ್ ಬಂತೀರಿ, ಥ್ಯಾಂಕ್ ಯು. ಬಸವರಾಜ್ ಕುರುಂಬಾರ್ ಹಾಯ್ ಹಾಯ್ ಬ್ರೋ. ಹಾಗೆ ಒಂದು ಲೈಕ್ ಮಾಡಿ ಬಸವರಾಜ್ ಕುರುಂಬಾರ್ ಅವರೇ. ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಊಟ ಆಯ್ತಾ ನಿಮ್ಮದು?
ಶಾರದಾ ಪೂಜಾರಿಯವರೇ, ಏನು ಸ್ಪೆಷಲ್ ಇವತ್ತು? ಬಸವರಾಜ್ ನಿಮ್ರದ್ದು ಊಟ ಆಯ್ತಾ? ರುಕ್ಮಯರ್ ಲೈಕ್ ಕೊರಿಯರ್ ಥ್ಯಾಂಕ್ ಯು ಸೋ ಮಚ್. ಅಂಚನೆ ಬ್ಲಾಗ್ ಮಾತ ತೂಂದು ಪ್ಲೇ ಸಪೋರ್ಟ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮಂತಿಜರ್ ನಂಜಿ ಸಬ್ಸ್ಕ್ರೈಬ್ ಮನ್ಪ್ಲೆ ಎನ್ನ ಪುದರ್ ಶೋಭಾ ಪಂಡದು ಒಲ್ಪರ್ದ ಲೈವ್ ತೂಂದುಲ್ಲರು ರುಕ್ಮಯರೇ. ಹೌದಾ, ಸೂಪರ್ ರೊಟ್ಟಿ ಬಜ್ಜಿ ಟುಡೇ ಸಿಸ್ಟರ್ ಗಿವ್ ಮೀ ಬ್ಲೂ. ಓಕೆ ಓಕೆ. ಶಾರದಾ ಪೂಜಾರಿ ವೆಜ್ ಅಂದೆ. ಪ್ರಭಾಕರ್ ಶೆಟ್ಟಿ ವನಸಾಂಡೆ ಶೋಭಕ್ಕ ವನಸಾಂಡ್ ಇರ್ನಾಂಡೆ ದಾದೆ ಇರಗೆ ಸ್ಪೆಷಲ್ ಇನಿ ಫ್ರೈಡೆ ಐತೆ ವೆಜ್ಜಾ ನಾನ್ ವೆಜ್ಜಾ ಒಲ್ಪರ್ದ ಲೈವ್ ತೂಂದುಲ್ಲರು. ಅಕ್ಕಯ್ಯನ್ ಕಾರ್ಕಳ ಅಂದೆ. ಓ ಥ್ಯಾಂಕ್ ಯು ಸೋ ಮಚ್. ಅಲ್ಪ ಲೈವ್ ತೂಂದಿತ್ತಾರೆ ಅಲ್ಪ ಬರ್ಸೊಂಡೆ ಕಾರ್ಕಳಡು ಪ್ರಭಾಕರ ಶೆಟ್ರೆ. ಇರು ಉಲ್ಪರ್ದು ಕಾರ್ಕಳ ತೂಪುನಿ ಇದಕ್ಕೆ ಬ್ಲಾಗ್ ಗೊತ್ತಾಂಡ. ಅಂದೆ ಜೋರುಂಡೆ. ಮಂಜುನಾಥ್ ಡಿ ಎನ್ ಆಯ್ ಮಂಜುನಾಥ್ ಅವರೇ, ವೆಲ್ಕಮ್ ಟು ಲೈವ್. ನಮ್ಮೂರು, ನಾವು ಮಂಗಳೂರಿನವರು. ನೀವು ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಗುರುರಾಯರು ಏನು ಬಂತೆ? ಊಟ ಆಯ್ತಾ ಗುರುರಾಯರದ್ದು? ಹಾಯ್ ಪ್ರಭಾಕರ ಶೆಟ್ಟಿ. ನಮ್ಮೂರು ಮಂಗಳೂರು ಪಂಡ ಬಂಟ್ವಾಳ ಇಂಚಿ. ಬಸವರಾಜ್ ಕುರುಂಬೇರ. ಆಯ್ತಾಯ್ತು. ಬಸವರಾಜ್ ಅವ್ರದ್ದು ಚಾನಲ್ ಇದೆ, ಅವರಿಗೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಬಸವರಾಜ್ ಹಾಯ್ ಹಾಯ್. ಅದು ನಾನೀಗ ಅದು ಹೇಳ್ತೇನಲ್ವಾ, ನಾನು ಅದು ಹೇಳ್ಲಿಕ್ಕಾಗುದಿಲ್ಲ. ಮಗಳು ಮಲಗಿದ್ರೆ ಮಾತ್ರ ಲೈವ್ಗೆ ಕೂತ್ಕೊಳ್ಳೋದಂತೇಳಿ. ಅವಳು ಯಾವತ್ತು ಮಲಗ್ತಲ್ಲ ಹೇಳುದು, ನಾನು ಅದಕ್ಕೆ ಹೇಳುದಿಲ್ಲ. ಪ್ಲೀಸ್ ಸಾರಿ, ಹೇಳದೆ ಲೈವ್ಗೆ ಕೂತ್ಕೊಂಡದಕ್ಕೆ. ಗುರುರಾಯರ ಲೈಕ್ ಕೊಡ್ಲಿಲ್ವಾ ನೀವು? ಬಸವರಾಜ ಹೌದಾ, ಅಲ್ಲಿಯವರ ನೀವು? ದಾವಣಗೆರೆ. ಹೌದಾ, ಓಕೆ ಓಕೆ. ಹಾ, ಈರ್ನ ಅಡುಗೆದ ಲೈವು ತುಜ್ಪಲೆ ಪಲ ಓಕೆ. ತೂಕ ಟ್ರೈ ಮನ್ಪೆ ಪಂಡ ಎಂಕ್ ದಿಯು ಇತ್ತೆ ಆತು ಇಂದು ಆಪುಜಿ ತೂಕ ಮನ್ಪೆ ಲೈವ್ ಮಂತೊಂದು ಅಡಿಗೆ ಮನ್ಪೆವೆ. ಅಪ್ಲೋಡ್ ಯಾಕೆ ಮಾಡಲ್ವಂತೇಳಿ ಅಪ್ಲೋಡ್ ಮಾಡಲಿಲ್ಲ ನಾನು. ಅದನ್ನು ಈಗ ನೆಕ್ಸ್ಟಲ್ಲಲ್ಲಿ ಇಟ್ಟಿದ್ದೇನೆ, ಮಾಡುವ ನೋಡುವ. ಬೇಡ ಅಂತೇಳಿ ಮಾಡಲಿಲ್ಲ. ಗುರುರಾಯರಿಗೆ ಏನು ಸ್ಪೆಷಲ್ ಇವತ್ತು? ಏನು ವೆಜ್ಜಾ ನಾನ್ ವೆಜ್ಜಾ? ಕಬಾಬ್ ಖಾಲಿ ಆಯ್ತಾ? ಬಸವರಾಜ ಕುರುಂಬರ್ ಅವರಿಗೆಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ? ಅವ್ರದ್ದು ಲಿಂಕನ್ನು ಹಾಕಿದ್ದೇನೆ ನಾನು.
ಪಡ್ಯಾರ ಬೆಟ್ಟು ಅಂದೆ. ಹಾ ಹಾ ಹಾ, ಅಂದೆ. ಆ ಗುರುರಾಯರ್, ವಾಟ್ ಡು ಯು ವಾಂಟ್? ನಮ್ಗೆ ಇವತ್ತು ಹೀರೆಕಾಯಿ ಪಲ್ಯ. ಓ, ಅಲ್ಲೇ ಅವರ ನೀವು, ಬೆಳಗಾಂನವರ? ಬೆಳಗಾಂ ಡಿಸ್ಟ್ರಿಕ್ಟ್, ಕಿತ್ತೂರು ತಾಲೂಕು. ಹೌದಾ, ಅಲ್ಲಿ ಅವರಾ? ಆಯ್ತಾಯ್ತು. ಲೈವಿಗೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾ, ಆಯ್ತಾಯ್ತು. ನಾನು ಹೇಳ್ತೇನೆ ಅದನ್ನು, ಇದಕ್ಕೆ ಹಾಕ್ತೇನೆ, ಪಬ್ಲಿಕ್ಕಿಗೆ ಹಾಕ್ತೇನೆ ಆಯ್ತಾ. ರುಕ್ಮಯ್ಯ, ಹಾ, ಉಣಸಾಂಡ್ ಬ್ರೋ, ಉಣಸಾಂಡ್. ಹಾ, ನಾಗೇಶ್ ಪೂಜಾರ್ಲು ಬರ್ತೀರಾ? ಹಾಯ್ ನಾಗೇಶ್ ಪೂಜಾರ್ಲ, ವೆಲ್ಕಮ್ ಟು ಲೈವ್. ಹಾಯ್ 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 ಸಿಸ್ಟರ್ ಬಂದೊಂದುಲ್ಲರೆ. ಹಾಯ್ ಸಿಸ್ಟರ್. ಎನ್ನ ವನಸಂಡೆ ಪ್ರಭಾಕರ ಶೆಟ್ಟಿ. ಹೀರೆಕಾಯಿ, ಹೀರೆಕಾಯಿ ಪಂಡ ಪೀರೆ ಪೀರೆ. ಗಣೇಶ್ ನಾಯ್ಕ್, ವೆಲ್ಕಮ್ ಟು ಲೈವ್ ಗಣೇಶ್ ನಾಯ್ಕ್ ಅವರೇ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ವನಸಾಂಡೆ ನಾಗೇಶ್ ಪೂಜಾರಿಗೆ ಇನ್ನೊಂದುಲ್ಲೇರು ವನಸಾಂಡ್ ಬ್ರೋ. ಇರ್ನಾಡೆ ಮನಸ್ಸದ ಆದಿತ್ಯ ನೀರಿಗೆ ಸ್ಪೆಷಲ್. ಗಣೇಶ್ ನಾಯ್ಕ್, ಚಂದ ಲೈವ್ ಚಂದ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾ, ಓಕೆ ಬ್ರೋ, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಲೈಕ್ ಡನ್. ಗುರುರಾಯರ್ ಲೈಕ್ ಕೊಟ್ರ, ಥ್ಯಾಂಕ್ ಯು ಥ್ಯಾಂಕ್ ಯು. ಅಮೇಝಿಂಗ್ ಲೈವ್ ಬ್ರೋ, ಥ್ಯಾಂಕ್ ಯು ಥ್ಯಾಂಕ್ ಯು. ಎವ್ರಿಯನ್ ಕಾಮ್ ಟುಡೇ ಸಪೋರ್ಟ್. ಥ್ಯಾಂಕ್ ಯು ಬಸವರಾಜ್ ಕುಂಬಾರ್ ಅವರೇ, ನಿಮ್ಮ ಈ ಸಪೋರ್ಟಿಗೆ. ಹಾಯ್ಗೆ ವಾಕ, ಥ್ಯಾಂಕ್ ಯು ಗಣೇಶ್ ನಾಯ್ಕ್ ಅವರೇ. ಗಣೇಶ್ ನಾಯ್ಕ್ ಅವರೇ, ನಿಮ್ದು ಊಟ ಆಯ್ತಾ? ಏನು ಸ್ಪೆಷಲ್ ನಿಮಗೆ? ಗಣೇಶ್ ನಾಯ್ಕ್ ಅವರೇ, ನೀವು ಯೂಟ್ಯೂಬ್ ಮಾಡ್ತಿದ್ದೀರಾ? ನಾಗೇಶ್ ಪೂಜಾರಿ ಸಿಸ್ಟರ್ ಇರ್ನ ವನಸಾಂಡೆ. ಜಯ ದಿಸ್, ಜಯ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತೆ ಕಂಚಿನ ಲೈಕ್ ಮನ್ಪ್ಲೆ. ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಅವರು ಒಂದು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಒಂದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊನಸಾಂಡ್ ಉಪ್ಪಡ್ ಪಚ್ಚಿಲ್ ಕಡ್ಲೆ. ವಾವ್, ಸೂಪರ್, ಎನ್ನ ಫೇವ್ರೇಟ್. ಒಂಚೂರು ನೆಟ್ಟೆ ಬ್ಲಾಗ್ ಡೇ ಕಡಪುಟ್ಲೇವೆ ಅವೇ. ಓಕೆ ಓಕೆ ಓಕೆ, ತೆಗಿಬೇಕಾ? ಓಕೆ ಓಕೆ, ತೆಗಿತೇನೆ ತಡಿ. ಸಿಸ್ಟರ್ ತೆಗೀರಿ. ಮತ್ತೆ ಯಾರು? ಬಸವರಾಜ್ ಕುಮಾರ್. ಹಾಯ್ ಹಾಯ್ ಹಾಯ್. ಗಣೇಶ್ ನಾಯ್ಕ್ ಸೂಪರ್, ಥ್ಯಾಂಕ್ ಯು. ಗುರುರಾಯರ್. ನಂಗೆ ಹೀರೆಕಾಯಿ ಪಲ್ಯ. ನಿಮ್ಗೇನು ಸ್ಪೆಷಲ್ ಇವತ್ತು? ಹಿರೇಗದ ಅದೇ ಕಜಿಪು ಎಂಕ್ ಇನಿ ಪೀರೆ 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 ಪಲ್ಯ. ನೆಟ್ವರ್ಕ್ ಸ್ವಲ್ಪ ಕಡಿಮೆನೆ ಆಗಿ ಎಲ್ಲಿ ಕೂತ್ಕೊಂಡದ್ದು ನಾನು. ನಿನ್ನೆಯಿಂದ ಏನ ನೆಟ್ವರ್ಕ್ ಸ್ವಲ್ಪ ಸ್ಲೋ ಆಗಿದೆ. ಗಣೇಶ್ ನಾಯ್ಕ್, ನಾಗೇಶ್ ಪೂಜಾರಿ ಲೈಕ್ ಪಂತೇರು. ಥ್ಯಾಂಕ್ ಯು ಥ್ಯಾಂಕ್ ಯು. ಗಣೇಶ್ ನಾಯ್ಕ್ ಸೂಪರ್ ಸ್ಟಾರ್, ಥ್ಯಾಂಕ್ ಯು. ಪುನೀತ್ ಕುಮಾರ್, ವೆಲ್ಕಮ್ ಟು ಲೈವ್ ಅಂಚೆನೆ ಲೈಕ್ ಮನ್ಪ್ಲೆ. ಗುಡ್ ಆಫ್ಟರ್ನೂನ್, ನಿಮಗೂ ಸಹ ಗುಡ್ ಆಫ್ಟರ್ನೂನ್. ರಾಜೇಶ್ ಗಡ್, ಯಾರು? ರಾಜೇಶ್ ಕಾರ್ ಗೋದಾರ್ಜೇಶ್ ಕಾರ್ ಮೇಲೆ ಇಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಗಣೇಶ್ ನಾಯಕ್ ಸೂಪರ್ ಸ್ಟಾರ್. ಪುನೀತ್ ಕುಮಾರ್ ಅಡಿಯು ಲಂಚ್. ಲಂಚ್ ಆಯಿತು, ನನಗೆ ಹೀರೆಕಾಯಿ ಪಲ್ಯ. ನಿಮ್ಗೆ ಏನಿತ್ತು? ಓಕೆ ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆಯ್ತು, ನಾನು ಮಾಡ್ತೇನೆ. ಒಂದು ಕಮೆಂಟ್ ಮಾಡಿ ನನಗೆ, ನನ್ನ ಚಾನೆಲ್ಗೆ ಒಂದು ಕಮೆಂಟ್ ಮಾಡಿ ಪುನೀತ್ ಕುಮಾರ್ ಅವರೇ, ಆಯಿತಾ?
ಪುನೀತ್ ಕುಮಾರ್ ಲೈಕ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಗಣೇಶ್ ನಾಯ್ಕ್ ಲೈಕ್. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರೋ. ನೀವೇನಾದರೂ ಇದು ಚಾನೆಲ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನೋಡ್ತೇನೆ ಆಯಿತಾ. ರುಕ್ಮಯ ಚಿರಂಜೀವಿ ಅಂದರೆ ಚಿರಂಜೀವಿ ವಿಜಯಪುರ ಹೊಂಡ. ಹೌದಾ? ನಿಮ್ಗೆ ಏನೆಲ್ಲ ಸ್ಪೆಷಲ್ ಇವತ್ತು? ಫ್ರೈಡೇ ಆದ ಕಾರಣ ನಮಗೆ ವೆಜ್, ನಿಮಗೆಲ್ಲ ನಾನ್ ವೆಜ್ ಇತ್ತಾ? ಮಳೆ ಇದೆಯಾ ನಿಮ್ಮೂರಲ್ಲಿ? ಯಾರು ಲೈವ್ನಲ್ಲಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಎಸ್.ಜಿ. ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಮತ್ತು ಲೈವ್ ತೊಂದುಲ್ಲಾರ ಕ್ಲೋನ್ ಪ್ಲೀಸ್ ಲೈಕ್ ಮನ್ಪ್ಲೆ. ಯಾರೆಲ್ಲ ಲೈವ್ನಲ್ಲಿದ್ದೀರಾ ಅವರೊಂದು ಲೈಕ್ ಮಾಡಿ ನೋಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈರ್ನ ಹಸ್ಬೆಂಡ್ ದಾದಮ್ಮ ಎನ್ನ ಹಸ್ಬೆಂಡ್ ಎಲೆಕ್ಟ್ರಿಷಿಯನ್ ರಿಪೇರಿ ಪೂರ ಐಟಮ್ ಎಲೆಕ್ಟ್ರಿಷಿಯನ್ ಐಟಮ್ ಉಂಡತೆ ಅವು. ವಿಶ್ವನಾಥ ಪೂಜಾರ್ಲು ಬರ್ತೀರಿ? ಹಾಯ್ ವಿಶ್ವನಾಥ್ ಪೂಜಾರ್ಲೆ, ವೆಲ್ಕಮ್ ಟು ಲೈವ್. ಹಾಯ್ ಪನೊಂದುಲ್ಲೇರು ಬೊಕ ವಿಶ್ವನಾಥ ಪೂಜಾರ್ಲೆ ಸುರತ್ ಕಲ್ಲಡ್ ಬರ್ಸೊಂಡೆ ಅಂಚನೆ ಒಂಜಿ ಲೈಕ್ ಮನ್ಪ್ಲೆ. ಪೂರ ಅಂಚ ಐ ಆಮ್ ಇನ್ ಮ್ಯಾಂಗ್ಳೂರ್ ಅಂದೆ ಅಂದು ಇಮ್ಮಣಿ ಪಂಡರತೆ ಮ್ಯಾಂಗ್ಳೂರ್ದಾರಂದು ಅಂಚ ಬೊಕ ವಿಶ್ವನಾಥ ಪೂಜಾರ್ಲೆ ಒನಸಂಡೆ ಅದೇ ಸ್ಪೆಷಲ್ ಇತ್ತು ನೀನೆ
ಇಟ್ಟಿದ್ದಾರೆ ಅಂದೆ ಮುಲ್ಪಲ ಬರೋಂದುಂಡು ತರ ಮೆಲಾನಿ ಜೋರುಂದು ಹತ್ತು ಫಾಸ್ಟ್ ತರ ಮೀಡಿಯಂ ಬರೋಂದುಂಡು. ಎಸ್ ಜಿ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಏರ್ ಮತ್ತೆ ಲೈವ್ ತೋಂದಲ್ಲ ಇರಕ್ಲೆ ಪೂರಿಲ್ಲ ಸ್ವಾಗತ ಅಂಚೆ ನೀವು ಒಂಜಿ ಲೈಕ್ ಮಂತೋಲೆ ಕಮೆಂಟ್ ಮಂತ್ಲೆ ಸಬ್ಸ್ಕ್ರೈಬ್ ಮಂತಿಜರ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಂತದು ತುಲೆ. ಕೆ ಬ್ರಹ್ಮೇಶ್ ಅಲ್ಲ. ಹಾಯ್ ಬ್ರೋ, ವೆಲ್ಕಮ್ ಟು ಲೈವ್. ಆಗಿ ಒಂದು ಲೈಕ್ ಮಾಡಿ. ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ಕೆ ಬ್ರಹ್ಮೇಶ್ ಅವರೇ? ಊಟ ಆಯ್ತಾ ನಿಮ್ದು? ಒನಸಾಂಡೆ ಇರ್ನ ಒನಸಾಂಡ್ ಬ್ರೋ ಎನ್ನ ಒನಸಾಂಡ್ ಪೀರದ ಪಲ್ಯನಿ ಇನಿ ಫ್ರೈಡ್ ಅದೇ ಹಂಚ ಇರಗದಿತ್ತನ ಸ್ಪೆಷಲ್. ತಮಿಳ್ನಾಡಿಂದ. ಥ್ಯಾಂಕ್ ಯು ಸೋ ಮಚ್. ತಮಿಳ್ನಾಡಿಂದ ಲೈವ್ ನೋಡ್ತಿದ್ದದಕ್ಕೆ ಆಯ್ತಾ ಕೆ ಬ್ರಹ್ಮೇಶ್ ಅವರೇ. ಎಷ್ಟೇ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೋಡಿ ಆಯ್ತಾ. ಹಾಗೆ ಒಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊಹಮ್ಮದ್ ಲತೀಫ್ ಸರಿ ಅದೇ ಲತೀಫ್ ಮೊಹಮ್ಮದ್. ಆಯ್ ಬ್ರೋ, ವೆಲ್ಕಮ್ ಟು ಲೈವ್. ಲೈಕ್ ಕೊಟ್ರ ಥ್ಯಾಂಕ್ ಯು. ಪೊರ್ಲುದ ಸೈಡ್ ಚಾನೆಲ್ ಲೈಕ್ ಮನಿ ಪೊರ್ಲುದ ಅದೇ ಸರಿ ಅದೇ ಆವ್ ಲೈಕ್ ಮನ್ಪೆ ಅಂಚೆನೆ ಎನ್ನ ಚಾನೆಲ್ ಬಂದು ಕಮೆಂಟ್ ಮನ್ಪ್ಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ ಚಾನೆಲ್ ಇತ್ತನೆ ಎಲ್ಲ ಸಬ್ಸ್ಕ್ರೈಬ್ ಮನ್ಪೆ ನಿಕ್ಲೆಗ್. ನಮ್ಮೂರು ಮಂಗಳೂರು. ನೀವೆಲ್ಲಿಂದ ಲೈವ್ ನೋಡ್ತಿದ್ದೀರಾ? ಫಸ್ಟ್ ಟೈಮ್ ಲೈವ್ ಅತ್ತು ಲೈವ್ ಮಂತು ದಿಪ್ಪೇನು ಪಂಡ ಟೈಮ್ ತಿಕ್ಕನಾಗ ಮನ್ಪುನೆ ಅತ್ತೆ. ಈ ಮೇಡಮ್ ಸಾರಿ ಮೇಡಮ್. ಅಂದೆ ಕಚಿಪ್ಪು ನಮಕ್ ಪೀರೆ ಬ್ರೋ ಇರೆಗದಿತ್ತಲು. ವಿಶ್ವನಾಥ ಆರ್ ಯು? ನಾನು ಹುಷಾರುಳ್ಳ ಬ್ರೋ, ಇರೆಂಚೊಲ್ಲರು? ಗಂಜಿವನ ಸಂದೆ ಗಂಜಿವನ ಅದೇ ಸ್ಪೆಷಲ್ ಕಶ್ಪುದಲ್ಲ ಇತ್ತನ ನಮಕ್ ಪೀರೆದ ಪಲ್ಯ ಇತ್ತನ ಅಂಚ ಗಂಜಿ ಅಂಚ. ಬರ್ಸ ಅದು ಓಟು ಆತಿಜ್ಜಿ ಮುರಾನ ಲೆಕ್ಕ ಇಚ್ಚಿ ಮುರಾನ್ ಮಸ್ತ್ ಜೋರು ಬರ್ಸ ಬರೋಂತ ಅಂಚ ಒಂಚೂರು ಕಮ್ಮಿ. ಸವಿತಾ ಸವಿ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಲೈವ್. ಅಂಚೆನೆ ಒಂಜಿ ಲೈಕ್ ಮನ್ಪ್ಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಂತ್ ಒಂಜಿ ಸಬ್ಸ್ಕ್ರೈಬ್ ಮನ್ಪ್ಲೆ.
ಓ ಅಂದೆ ಚಟ್ನಿ ಕಡ್ಲೆಗಸಿ ಅಂದೆ ಹೊಟೆಲ್ಡಾ ಹೊಟೆಲ್ ದೋನ ಸುಕ್ಕ hello dear sister hi. Multi multi ಗಿರೀಶ್ ಪೂಜಾರಿ ಹಾಯ್ ಬ್ರೋ ಅಂಚನೆ ಒಂಜಿ ಲೈಕ್ ಮನ್ಪ್ಲೆ ಗಿರೀಶ್ ಪೂಜಾರ್ಲೆ ಸಬ್ಸ್ಕ್ರೈಬ್ ಮಂತಿಜರ್ನ ಸಬ್ಸ್ಕ್ರೈಬ್ ಮನ್ಪ್ಲೆ ಕಾಸ್ಕೋ ಅಂಚಿನೆ ಅಂದಂದು ಕಾಸ್ಕೋಡ ಹೋಟೆಲ್ ದಾದ ಅನ್ಪುನಿ ಸವಿತಾ ಸವಿ ಹಾಯ್ ಬ್ರೋ ಹಲೋ ಬ್ರೋ ಪನೊಂದುಲ್ಲೇರ್ ಮೊಹಮ್ಮದ್ ಲತೀಫ್ ಗಿರೀಶ್ ಬ್ರದರ್ಗ್ ನಮಸ್ತೆ ಪಂಡೊಂದುಲ್ಲೇರವೇ ಸವಿ ಅಕ್ಕ ಮನಸ್ಸುಂದು ದಾದ ಕಜಿಪುಂದಿಗೆ ಏನೊಂದುಲ್ಲೇರ್ ತುಲೆ ಸವಿತಕ್ಕಗ ಓಕೆ ಸವಿತಾ ಸವಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂಚನೆ ಒಂಜಿ ಕಮೆಂಟ್ ಮಂತ್ ಬುಡ್ಲೆ ಸಬ್ಸ್ಕ್ರೈಬ್ ಮಂತ್ ಕಮೆಂಟ್ ಮನ್ಪ್ಲೆ ನಿಕಲಂದಲ್ಲ ಚಾನಲ್ ಇತ್ತನೆ ಎಲ್ಲ ಒಂಜಿ ಸಬ್ಸ್ಕ್ರೈಬ್ ಮಂತ್ ತುಪ್ಪೆ ಗೊತ್ತಿಜ್ಜಿ ಯಾರ್ನ ಚಾನಲ್ ಫಸ್ಟ್ ಟೈಮ್ ಆರೇನ ಲೈವ್ ಜಾಯ್ನ್ ಆಂದುಲ್ಲೇರು ಅಂಚ ವೆಲ್ಕಮ್ ಅಕ್ಕ ಅಂತ ಬಂದೊಂದುಲ್ಲೇರ್ ಥ್ಯಾಂಕ್ ಯು ಪಂಡ ಏನಾರ ಎನ್ನ ಲೈವ್ಗಾರ್ ಫಸ್ಟ್ ಜಾಯ್ನ್ ಆಪುನೆಂಚ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪುಲೆ ಅಕ್ಕ ಓಕೆ ವಾ ಮನ್ಪೆ ಅಂತ ಇದು ಮನ್ಪೆವೇ ಬೇನಿಕಲ್ ಒಂದು ಚಾನಲ್ ಕೊಂಚ ಕಮೆಂಟ್ ಪಾಡ್ಲೆ ಗೊತ್ತಾಪುನಪ್ಪಗವೇ ಇರ್ನ ಚಾನಲ್ ಎಂಚಿನ ಪಾಡುವಾರ ಇರ್ ಚಾನಲ್ ರೆಸಿಪಿಯಾ ಅತ್ ಇಂಚ ಪ್ಲೇಸ್ ತಪ್ಪುರನ ಅದಾದೆ ಅದೇ ಕೊರ್ಕ ಅರೇನ ಪಾಡಿ ಅಂತಿತ್ತು ಮಾತೆಲ್ಲರೇ ಸಪೋರ್ಟ್ ಮನ್ಪ್ಲೆ ಡೂ ಕೊರ್ಲೆ ಕೊರಿಯನ್ ಅಲ್ಪ ಬೊಕ ಮೊಹಮ್ಮದ್ ಲತೀಫ್ ಲತೀಫ್ ಅದೇ ಈ ರೋಲ್ ಪರ್ದು ಲೈವ್ ತೋಂದುಲ್ಲಾರು ಸವಿತಾ ಸವಿ ಬಾಯ್ ಡ್ಯೂಟಿ ಡುಲ್ ಅಂದೆ ಓಕೆ ಸಿಸ್ಟರ್ ಪಿನ್ ಪಾಡ್ದೆ ವ್ಯತಿರ್ತು ಈರ್ಲ ಪೊಪ್ಪುನೆ ಬ್ರೋ ಓಕೆ ಇತ್ನೆ ಟೈಮ್ ಅದ ಲೈವ್ ತೂದು ಸಪೋರ್ಟ್ ಮಂತನಿಗೆ ಥ್ಯಾಂಕ್ ಯು ಸವಿತಕ್ಕಾಗ ಬಾಯ್ ಬನ್ನಿ ಇದು ಓಕೆ ಯಾರು ಪೋದಾತಂತ ತೋಜೋಡು ಕಥಾ ಕಲಾಪೇಕ್ಷಾ ಬ್ರೋ ಬತ್ತೀರು ನಮಸ್ತೆ ಸಿಸ್ಟರ್ ನಮಸ್ತೆ ಬ್ರೋ ಹಾಗೆ ಒಂದು ಲೈಕ್ ಮಾಡಿ ಕಥಾ ಕಲಾಪೇಕ್ಷ ಅವರೇ ಕಲಕ್ಷೇಪ ಊಟ ಆಯ್ತಾ ಏನು ಸ್ಪೆಷಲ್ ಉಂಡೆ ಅನುಂಡೆ ಇಂಕ ಪೀರದ ಪಲ್ಯ ಇನಿ ಫ್ರೈಡೆ ಐತೆ ಓಕೆ ಇಪ್ಪುಲೆ ಲೈಕ್ ಇವ್ಡು ಇಪ್ಪುಲೆವೇ ಸವಿತಕ್ಕ ಬನ್ನಿ ಆರ್ಪಯ್ಯರ್ ಸವಿತಕ್ಕ ಪಾಪ ಡ್ಯೂಟಿದ ನಡುಟು ಒಂಜಿ ತೂದು ಮೆಸೇಜ್ ನಂತಿನ ಎಸ್.ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಏರ್ ಲೈವ್ ತೂಂದುಲಾರಾಕ್ಲು ಪ್ಲೀಸ್ ಒಂಜಿ ಲೈಕ್ ಮನ್ಪುಲೆವೆ ಅಂಚನೆ ಒಂಜಿ ಕಮೆಂಟ್ ಮನ್ಪುಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಂತಿಜರ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಂತುದು ಸಪೋರ್ಟ್ ಮನ್ಪುಲೆ ಕಥಾ ಕಲಾಪೇಕ್ಷಾದಾರ್ನಲ ಯೂಟ್ಯೂಬ್ ಚಾನಲ್ ಉಂಡು ಅರೆಗ್ಲ ಒಂಜಿ
ಒಂದು ಮನ್ಪುಲಾಯೆ ಲೈಕ್ ಸಬ್ಸ್ಕ್ರೈಬ್ ಮನ್ಪುಲೆರ್ ಮಂತ್ ಈಜಾರ ಅಕ್ಲ. ಆರಾಮ ಇದ್ದೇವೆ ಬ್ರೋ. ಆರಾಮ. ಈಗ ಮಳೆ ಇಲ್ಲ ಅಲ್ಲ, ಇವತ್ತು ನಿನ್ನೆಯಿಂದ ಮಳೆ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಮಳೆ. ನಿಮ್ಮೂರಲ್ಲಿ ಇದೆಯಾ ಮಳೆ? ಮಳೆ ಸ್ವಲ್ಪ ಕಡಿಮೆ. ರಂಗಣ್ಣ ಹಲೋ, ಹಾಯ್ ಬ್ರೋ, ವೆಲ್ಕಮ್ ಟು ಲೈವ್. ಆಗಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರಂಗಣ್ಣ ಅವರೇ, ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ನಾಗೇಶ್ ಪೂಜಾರಿ ಕಮೆಂಟ್ ಬಂದು ಬಾಲಾಜಿ ಬಾಲಾಜಿ ಇದ್ದೀರಿ. ಬಾಲಾಜಿ ಎತ್ತನೇದಾರೆ ನಿಕಂಡ ಪಾತಿರೊಂದುಲ್ಲ ಐತೆ ಲಕ್ಕಂಡ ಪೂಜಾರಿ ಲೈಕ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ದಯಾನಂದ ಶೆಟ್ಟಿ ಹಾಯ್ ಬ್ರೋ, ಹಾಯ್. ಹಾಗೆ ಒಂದು ಲೈಕ್ ಮಾಡಿ ದಯಾನಂದ ಅವರೇ. ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೌದು ಕಲಾಪೇಕ್ಷರು, ಹೌದು. ನಾನು ಬೆಂಗಳೂರು ಯಶವಂತಪುರ. ಹೌದಾ, ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಲೈವ್ ನೋಡಿದ್ದಕ್ಕೆ. ಫ್ರೀ ಸ್ಟೈಲ್ ಹಾಯ್ ಹಾಗೆ ಒಂದು ಲೈಕ್ ಮಾಡಿ ಫ್ರೀ ಸ್ಟೈಲ್. ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡದಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹೌದೌದು, ನಾವು ಮಂಗಳೂರಿನವರು. ನಮ್ಮದು ಮಾತಾಡುವಾಗ ಸ್ಟೈಲ್ ಗೊತ್ತಾಗೋದಿಲ್ವಾ ನಿಮಗೆ? ಮಂಗಳೂರಿ ನಾವು ತುಳು ಮಾತಾಡೋದು, ಮತ್ತು ಕನ್ನಡ ಮಾತಾಡುವಾಗ ಸಹ ಗೊತ್ತಾಗ್ತದೆ ನಮ್ಮದು ಮಂಗಳೂರು ಅಂತೇಳಿ. ರಂಗಣ್ಣ ಹಾಗೆ ಆಯ್ತು ಬ್ರೋ, ಊಟ ಆಯ್ತು. ಹೀರೆಕಾಯಿ ಪಲ್ಯ ಇತ್ತು. ನಿಮ್ಗೇನು ಸ್ಪೆಷಲ್ ಇವತ್ತು? ಮೊಹಮ್ಮದ್ ಲತೀಫ್ ಸೂಪರಾ? ಹೌದು ಸೂಪರ್, ಥ್ಯಾಂಕ್ ಯು. SJ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಅವರೊಂದು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೂಪರ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮಿಲೆಟ್ ರಂಗಣ್ಣ ಎಂತ? ಹೌದಾ, ಒಳ್ಳೆ ಊಟ. ರಾಗಿ ಮುದ್ದೆಯಾ? ಆ ಕಡೆ ರಾಗಿ ಮುದ್ದೆ ಹೆಚ್ಚು ತಿಂತೀರಲ್ವಾ? ನನಗೆ ಅನ್ನ ಸಾರು, ಕುಚ್ಚಲಕ್ಕಿ, ಮತ್ತು ಏನಾದರೂ ಕೋಳಿ ಅದು ಇದೆಯಲ್ಲ. ಇವತ್ತು ನಮಗೆ ವೆಜ್, ನಮಗೆ ಕೋಳಿ ಎಲ್ಲ ಇಲ್ಲ. ಹಾಗೆ ಮಂಗಳೂರಲ್ಲಿ ಹೆಚ್ಚು ಹಾಗೆ. ರಾಗಿ ಮುದ್ದೆ ಒಳ್ಳೇದಲ್ವಾ ಆರೋಗ್ಯಕ್ಕೆ? ತುಂಬ ತಂಪು ಸಹ, ಒಳ್ಳೆಯದು ಸಹ. ಇಟ್ ಈಸ್ ಜಸ್ಟ್ ಲೈಕ್. ಹೌದೌದು, ನುಂಗಿದ್ರೆ ಆಯಿತು. ಸ್ವಲ್ಪ ಸಾರು ಬೇಕಲ್ವಾ? ಖಾಲಿ ನುಂಗ್ಲಿಕ್ಕೆ ಆಗ್ತದೆ ಇಲ್ಲ ಅಲ್ವಾ? ಏನಾದರೂ ಇದ್ದರೆ ಮಾತ್ರ ಅಲ್ಲ ನುಂಗ್ಬೋದು. ನಂಗೆ ಗೊತ್ತಿಲ್ಲ, ನಾನು ತಿಂದು ನನಗೆ ಗೊತ್ತಿಲ್ಲ. ನಾವು ಒಮ್ಮೆ ಮಾಡಿದ್ದೆ ಇಲ್ಲಿ, ಚೆಂದಾಗಿತ್ತು ಮಾತ್ರ. ನಾನದನ್ನು ನನಗೆ ಗೊತ್ತಾಗೋದಿಲ್ಲಲ್ಲ ಅಷ್ಟು ನುಂಗ್ಬೇಕಂತೇಳಿ. ಅಭ್ಯಾಸ ಆದರೆ ಗೊತ್ತಾಗ್ತದೆ ನುಂಗ್ಬೇಕಂತೇಳಿ.
ಎಷ್ಟೇ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಯಾರೆಲ್ಲ ಲೈವ್ ನೋಡ್ತಿದ್ದೀರ ಅವರೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ಕೆಳಗೆ. ಹೌದಾ, ಎಲ್ಲಿ ಇರ್ಬೋದು ಮಂಗಳೂರಲ್ಲಿ ಮುದ್ದೆ ಊಟ ಇರ್ಬೋದು. ಮಂಗಳೂರಿನ ಊಟ ಒಳ್ಳೇದಾಗ್ತದಲ್ವಾ? ನಮ್ಮ ಕಡೆ ಊಟ ಒಳ್ಳೇದಾಗುದಿಲ್ವಾ? ಕೋಳಿ ಸಾರು, ಕೋಳಿ ಸುಕ್ಕ ನೋಡಿ, ನನ್ನ ಚಾನಲಲ್ಲಿ ಹಾಕಿದ್ದೇನೆ, ನೋಡಿ ಮಾಡಿ, ಹೇಗಾಗ್ತದಂತ ಹೇಳಿ ಮತ್ತೆ ಕಮೆಂಟ್ ಮಾಡಿ. ಕೋಳಿ ಸುಕ್ಕದೆಲ್ಲ ರೆಸಿಪಿ ಎಲ್ಲ ಹಾಕಿದ್ದೇನೆ. ಹೌದಾ, ಸ್ಟೇಟ್ ಬ್ಯಾಂಕ್ ಹತ್ರವಾ? ಗೊತ್ತು ಗೊತ್ತು, ಮಂಗಳೂರಲ್ಲಿ ಗೊತ್ತು, ಸ್ಟೇಟ್ ಬ್ಯಾಂಕ್ ಹತ್ರ. ಹೌದಾ, ಒಂದೊಂದು ಹೋಟ್ಲಲ್ಲಿ ಇರ್ತದೆ, ಇಲ್ಲ ಅಂತ ಹೇಳಿ ಅಲ್ಲ. ಹಾ, ಭಾರತ್ ಮಾಲಾ. ಹೌದಾ, ಅಲ್ಲಿ ತಿಂದಿದ್ದೀರಲ್ವಾ? ಹೋಟ್ಲಿಗೆಲ್ಲ ಹೋಗ್ತೇವೆ ಬರ್ತೇವೆ ನಾವು. ಈ ಸ್ಟೇಟ್ ಬ್ಯಾಂಕಿಗೆ ಹೋದ್ರೆ ಹೋಟ್ಲಿದೆಲ್ಲ ಹೆಸರೆಲ್ಲ ಅಷ್ಟು ನೆನಪಿರೋದಲ್ಲ ನಮಗೆ, ಎಲ್ಲಿಗೆ ಹೋದೆವು ಎಲ್ಲಿಗೆ ಬಂದೆವು ಅಂತೇಳಿ. ಭರತ್ ಮಾಲ್ ಅಂತ ಕೇಳಿದ್ದೇನೆ. ಹಾಗೆ ಅಲ್ಲಿ ತಿಂದದ ನೀವು? ಒಳ್ಳೆದಿರ್ತದೆ ಮಂಗಳೂರಿದ್ದೆಲ್ಲ ಹೋಟ್ಲಲ್ಲಿ ಊಟ. ಮತ್ತೆ ತವ ಫ್ರೈ ಅದು ಇದೆಲ್ಲ ಇರ್ತದಲ್ವಾ ತುಂಬ. ಎಷ್ಟೇ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನೆಲ್ಲ ಸ್ಪೆಷಲ್ ನಿಮಗೆ? ಹೌದಾ, ಮಂಗಳೂರಿಗೆ ಬಂದ್ರೆಯಾ? ಮೀನೂಟ ಎಲ್ಲ ಭರ್ಜರಿ ಭೋಜನ ಅಲ್ವಾ? ನಾನೀಗ ರೆಸಿಪಿ ಎಲ್ಲ ಹಾಕಿದ್ದೇನೆ ಅಲ್ವಾ, ಅದನ್ನು ನೋಡಿ ನೀವು ಬೆಂಗಳೂರಲ್ಲಿ ಮಾಡಿ, ಒಳ್ಳೆಯದಾಗ್ತದೆ. ಆ ಥರನೇ ಮಾಡಬೇಕು ಮಾತ್ರ, ತುಂಬ ಟೇಸ್ಟ್ ಆಗ್ತದೆ. ಮಂಗಳೂರು ಸ್ಟೈಲೇ ಮಾಡೋದಲ್ವ ನಾವು. ರಂಗಣ್ಣವ್ರು ಏನು ಕೆಲಸ ಮಾಡೋದು ನೀವು? ಸ್ವಾತಿ ಪೈ ದಿಸ್ ಸ್ವಾತಿ ಪೈ, ವೆಲ್ಕಮ್ ಟು ಲೈವ್ ಸಿಸ್ಟರ್. ನಿಮಗೆ ಹಾಗೆ ಒಂದು ಲೈಕ್ ಮಾಡಿ. ಹೌದಾ, ಅಲ್ಲಿ ಮಾಡಿದ್ದೀರಾ? ಮಚ್ಲಿ ಫಿಶ್ ಹೋಟ್ಲ್. ಹೌದಾ, ಒಳ್ಳೇದಿತ್ತಾ ಊಟ? ನಾವಂತೇಳಿ ಏನಾದರೂ ಒಂದು ಅಗತ್ಯ ಇರುವಾಗ ಹೋದ್ರೆ ಅಲ್ಲಿ ಅದ್ರ ಲೇಟ್ ಆದರೆ ಅಲ್ಲಿ ಊಟ ಮಾಡಿ ಬರುದು, ಇಲ್ಲದ್ರೆ ನಾವು ಮನೆಯಲ್ಲೇ ಬಂದು ಮಾಡುದಲ್ವಾ. ಹಾಗೆ ನಮ್ಗೇನಾದ್ರೂ ಅಗತ್ಯ ಇದ್ರೆ ಸ್ಟೇಟ್ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ಮಾಡಿ ಬರುದು, ಹಾಗೆ ಅರ್ಜೆಂಟ್ ಇದ್ರೆ. ಊಟ ಆಯ್ತಾ ಸ್ವಾತಿ ಪೈ ಅವರು ಕೇಳ್ತಾರೆ. ಊಟ ಆಯ್ತು ಸಿಸ್ಟರ್, ನಿಮ್ದಾಯ್ತಾ? ಇರ್ನಂಡೆ ವನಸು ಊದಾರಿ ಉಲ್ಪದ ಲೈವ್ ತೋಂದುಲ್ಲರು. ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಲೈಕ್ ಮಾಡಿದ್ರಾ? ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೌದೌದು, ನಾನು ಸಹ ಅದೇ ನೋಡು, ಫಸ್ಟ್ ಟೈಮ್ ಅಲ್ವಾ ನೀವು ಬರೋದು. ವೆಲ್ಕಮ್ ಆಯ್ತಾ ನಿಮಗೆ ಲೈವ್ಗೆ.
ಹೌದಾ? ಹೋಟ್ಲಿನ ಊಟ ಅದಕ್ಕೆ ಇಷ್ಟ ಆಗುದಿಲ್ಲ. ಅಂತ ಹೇಳಿದ್ರೆ ನಾವು ಮನೆಯಲ್ಲಾದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಅಕ್ಕಿ ಮಾಡ್ತೇವೆ. ಟೇಸ್ಟಿಗೆಲ್ಲ ಹಾಕ್ತಾರಲ್ಲ, ಆ ಥರ ಒಂದ್ ಸ್ವಲ್ಪ ಹೊಟ್ಟೆ ಹಾಳಾಗ್ತದೆ ಅಷ್ಟೇ. ನಾವು ಅದಕ್ಕೆ ಹೋಟ್ಲಲ್ಲಿ ಕಡಿಮೆ ಊಟ ಮಾಡುದಿಲ್ಲ ಅಂತ ಹೇಳಿ ಮಾಡ್ತೀವಿ. ಮಾಡದು ಕೂತ್ಕೊಳ್ಳೋದಿಲ್ಲ, ಆದ್ರೂ ಸಹ ಕಡಿಮೆ ಮಾಡುದು. ಮನೆಯಲ್ಲಿ ಮಾಡಿದಾಗೆ ಆಗೋದು ಹಾಗೆ. ಮತ್ತೆ ಸ್ವಾತಿ ಪೈ ಅವರು ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ನೀವು? ಬೆಲವಿ ಬಿಲವಿಯಾ? ಬಿಲವಿ ಅಂದ್ರೆ? ಹೌದಾ? ಮಾಡಕ್ಕೆ ಆಗುದಿಲ್ವಾ? ನವೀನ್ ಬ್ಲಾಗ್ಸ್ ಬ್ರೋ ಬರ್ತಿರೋದು. ವೆಲ್ಕಮ್ ಟು ಲೈವ್ ಬ್ರೋ. ಲೈಕ್ ಡನ್ ಪಣಂದ್ರೆ ಥ್ಯಾಂಕ್ ಯು ಸೋ ಮಚ್. ಅನಸಾಂಡೆ ಬ್ರೋ. ದಾದಿ ಸ್ಪೆಷಲ್ ಇರೇಗ. ಇನ್ನೊಂಚೂರು ಬೇಗ ಬರ್ತೀನಿ ಲೈವ್. ಉಡುಪಿಯವರ ಸ್ವಾತಿ ಪೈ ಅವರೇ? ಉಡುಪಿಯಿಂದವಾ? ಅಲ್ಲಿ ಮಳೆ ಇದೆಯಾ ಉಡುಪಿಯಲ್ಲಿ? ಈ ಕಡೆ ಸ್ವಲ್ಪ ಅಷ್ಟು ಜೋರು ಮಳೆ ಇಲ್ಲ, ಕಡಿಮೆ ಮೀಡಿಯಂ ಬರ್ತಾ ಇದೆ. ಫ್ರೀ ಸ್ಟೈಲ್ ಹಾಯ್ ಹಾಯ್ ಬ್ರೋ. ಲೈಕ್ ಮಾಡಿದ್ರೆ ಫ್ರೀ ಸ್ಟೈಲ್ ಅವರೇ? ಫ್ರೀ ಸ್ಟೈಲ್ ಲೈಕ್ ಮಾಡಿ ಒಂದು. ಸ್ವಾತಿ ಪೈ ಹೌದು ಹೌದು ಹೌದು. ಏನಿತ್ತು ಇವತ್ತು ಪದಾರ್ಥ ಸ್ವಾತಿ ಪೈ ಅವರಿಗೆ? ನಮಗೆ ಹೀರೆಕಾಯಿ ಪಲ್ಯ ಹೌದು. ಸಾಂಬಾರ್ ಹೌದಾ? ಮೊಹಮ್ಮದ್ ಲತೀಫ್ ಬತ್ತೆ. ಹಾ ಆಯ್ತು. ಓ ಸೂಪರ್, ಥ್ಯಾಂಕ್ ಯು. ಯಶಿ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ನೋಡ್ತಿರುವವರಿಗೆ ಸ್ವಾಗತ. ಹಾಗೆ ಒಂದು ಲೈಕ್ ಮಾಡಿ ಪ್ಲೀಸ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೇವೆ. ಇವತ್ತಂತ ಹೇಳಿದ್ರೆ ನಮಗೆ ಫ್ರೈಡೇ ಅಲ್ವಾ, ಹಾಗೆ ನಾವು ವೆಜ್ ಮಾಡಿದ್ದು. ಮೊಹಮ್ಮದ್ ಲತೀಫ್ ಸ್ವಾತಿ ಸಿಸ್ ಅವರಿಗೆ ಹಾಯ್ ಅಂತ ಹೇಳ್ತಿದ್ದಾರೆ. ಕೂರ್ಗು. ನಮ್ದು ಮ್ಯಾಂಗ್ಳೂರು. ನೀವೆಲ್ಲಿಂದ ಲೈವ್ ನೋಡ್ತಿದ್ದೀರಾ ಕೂರ್ಗವರೇ? ಲೈಕ್ ಮಾಡಿ ಒಂದು, ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ರಂಗಣ್ಣ ಫ್ರೈಡೆ ನಾನ್ ವೆಜ್ ತಿನ್ನಲ್ವಾ? ಇಲ್ಲ, ನಾನು ಮಾತ್ರ. ನನ್ನ ಹಸ್ಬೆಂಡ್ ಮಗ ಎಲ್ಲ ತಿಂತಾರೆ ಇವತ್ತು. ಹಸ್ಬೆಂಡ್ ನಾಳೆ ತಿನ್ನುವುದಿಲ್ಲ, ಹಾಗೆ ನನಗೆ ಮಾತ್ರ ಇವತ್ತು ವೆಜ್. ಹಾಗಾಗಿ ನಾನು ತಿನ್ನುವುದಿಲ್ಲ ಅಲ್ಲ, ಹಾಗಾಗಿ ಅವರು ಸಹ ತಿನ್ನುವುದಿಲ್ಲ, ಕಡಿಮೆ. ಸಂಜೆ ಹೊತ್ತು ಏನಾದರೂ ಎಗ್ ಮಾಡ್ತಾರೆ ಎಲ್ಲ ಭಜನೆ ಎಲ್ಲ ಆದಮೇಲೆ ಹಾಗೆ. ಮಡಿಕೇರಿಯಿಂದ ಲೈವ್ ನೋಡ್ತಿದ್ದೇವರು ಕೂಗವರೇ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಮಳೆ ಇದೆಯಾ? ಮಡಿಕೇರಿ ಆಚೆ ಎಲ್ಲ ಮಳೆ ಇದೆಯಾ ಅಂತಲ್ವಾ ತುಂಬ? ಮಡಿಕೇರಿಯಲ್ಲಿ ಮಳೆ ಇದೆ ಅಂತ ಹೇಳ್ತಾರೆ. ಹೌದು, ಸಂಜೆ ಹೊತ್ತು ಭಜನೆ ಎಲ್ಲ ಇದೆ ಇವತ್ತು ಅಂತೇಳಿ ದಿವಸ ಇದೆ. ಇವತ್ತೊಂದು ಭಜನೆ ಒಂದು ಫ್ರೈಡೆ ಅಲ್ವಾ, ಹಾಗೆ ಮತ್ತೆ ಎಲ್ಲ ಮಾಡಿ ನಂತರ ಅವರು ಏನಾದರೂ ಎಗ್ಗಿದ್ರೆ ಮಾಡಿ ತಿಂತಾರೆ. ನಾನು ಮತ್ತು ಸಹ ತಿನ್ನುವುದಿಲ್ಲ ಹಾಗೆ. ಶುಕ್ರವಾರ ಎಲ್ಲ ಇಲ್ಲ.
ಹೌದೌದು. ಡ್ಯಾಮ್ ತುಂಬಿಸಿ. ಆ ಊರಲ್ಲೆಲ್ಲ ಮಳೆ ತುಂಬಾ ಅಲ್ವಾ? ಈ ಕಡೆ ನಮ್ ಕಡೆ ಮಳೆ ಬಂತು, ನಮ್ಗೆ ಸಾಕಾಯ್ತು. ಮೊನ್ನೆ ಎಲ್ಲ ಮಳೆ ಬಂದು ಮಕ್ಳಿಗೆ ತುಂಬ ದಿವಸ ರಜೆ ಎಲ್ಲ ಇತ್ತು. ಈಗ ಸ್ವಲ್ಪ ಸಾಧಾರಣ ಮಳೆ. ಪಾಪ ಕೆಲವು ಊರು ಬೆಳಗಾವಿಯವರೆಲ್ಲ ನಂಗೆ ಲೈವ್‌ಗೆ ಬರ್ತಾರೆ. ಆಗ ಹೇಳ್ತಾರೆ ಮಳೆನೇ ಇಲ್ಲ ಅಂತೇಳಿ. ಆಗ ನಂಗೆ ಹೇಳುದು ಬೆಳೆ ಎಲ್ಲ ಮಾಡ್ಬೇಕಲ್ವಾ? ಆ ಕಾಲಕ್ಕೆ ಆ ಮಳೆ ಅದು ಇದೆಲ್ಲ ಬರದಿದ್ರೆ ತುಂಬಾ ಕಷ್ಟ ಅಲ್ವಾ? ನಾವಿನ್ನು ಈ ವರ್ಷ ಬರುವ ವರ್ಷ ತಿನ್ಬೇಡ್ವಾ? ಎಂತ ಏನು ಈಗ ಅವ್ರು ಬೆಳೆ ಮಾಡಿದ್ರೆ ನಮ್ಗೆ ತಿನ್ಲಿಕ್ಕೆ ಆಗ್ತದೆ, ಹಾಗೆ ಅಲ್ವಾ? ಸ್ವಲ್ಪ ಸ್ವಲ್ಪ ಮಳೆ ಬಂದ್ರೆ ಏನು ಪ್ರಯೋಜನ? ಏನಾದ್ರೂ ಪ್ರಯೋಜನ ಇದೆಯಾ? ಮಳೆ ಬಂದು ಭೂಮಿ ತುಂಬಾ ತನು ಆಗ್ಬೇಕು, ಹಾಗಾದ್ರೆ ಒಳ್ಳೇದು. ಹೌದು, ಹೋಗ್ತದೆ ಸರಿ. ಹಾಗಾದ್ರೆ ನಮ್ಮ ನೆಲ ಎಲ್ಲ ಒಂಥರ ತಣ್ಣು ಇರುದಿಲ್ವಾ? ಬಾವಿಯಲ್ಲೆಲ್ಲ ನೀರಾಗುದಿಲ್ವಾ? ಹಾಗೆ. ನಂಗೆ ಜಾಬ್ ಏನ್ ಮಾಡಲ್ಲ ಮೇಡಮ್. ನಾನು ಈ ಮನೆಯಲ್ಲೇ ಇರುದು. ಅಂತ ಹೇಳಿದ್ರೆ ಚಿಕ್ಕ ಮಗಳಿದ್ದಾಳೆ ನಂಗೆ 2 ವರ್ಷದ್ದು. ಹಾಗೆ ಈಗ ಲಾಗೆ ಮಾಡುದು ನಾನು. ಇಷ್ಟು ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಹಾಗೆ ಒಂದು ಲೈಕ್ ಮನ್ಪ್ಲೇ ಯಾರನ್ನ ಲೈವ್ ತಗೊಂತಾರಣ ಕಮೆಂಟ್ ಮನ್ಪ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಂತಿಜಾನ ಒಂಜಿ ಸಬ್ಸ್ಕ್ರೈಬ್ ಮನ್ಪ್ಲೇ. ಹೌದು, ಮಂಗಳೂರು ಸ್ವಲ್ಪ ಕೂಲ್ ಆಗಿದೆ. ಹೋದ ವರ್ಷದಷ್ಟು ಇಲ್ಲ ಮಳೆ, ಆದ್ರೂ ಸಹ ಸ್ವಲ್ಪ ಮಳೆ ಬಂದು ಎಲ್ಲ ಒಂದು ಸ್ವಲ್ಪ ತನು ತನು ಆಗಿತ್ತು ಹಾಗೆ. ಮಳೆ ರಾತ್ರಿ ಇದೆಯಾ ಅಂತ ಸಿಡಿಲು ಬರ್ತಾ ಇದೆ, ಕೇಳ್ತಾ ಇರ್ತದ ನಿಮ್ಗೆ? ಕೇಳ್ತಾ ಬಡ ಬಡ ಅಂತ ಹೇಳಿ? ಹೌದಾ, ಉಡುಪಿಯಲ್ಲಿಯಾ? ಉಡುಪಿ ಆಚೆ ನಂಗೆ ಗೊತ್ತಿಲ್ಲ ಅಲ್ಲಿದು ವೆದರ್ ಹೇಗಂತೇಳಿ. ಎಸ್ ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ವೀಕ್ಷಿಸ್ತಿರುವವರಿಗೆ ಸ್ವಾಗತ. ಹಾಗೆ ಒಂದು ಲೈಕ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡದವರೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಹೌದಾ, ಹೋಗಿದ್ರೆ ನೀವು? ಹೌದು. ಹೋದ ವರ್ಷ ಅಲ್ಲ, ಅದಕ್ಕಿಂತ ಮುಂಚಿನ ವರ್ಷ ಭಯಂಕರ ಸೆಕೆ ಇತ್ತಲ್ವಾ, ಆದ್ರೂ ಮಳೆ ಬಂದಿದೆ. ಈ ವರ್ಷ ಅಷ್ಟು ಸೆಕೆ ಅಷ್ಟು ಇರಲಿಲ್ಲ, ಆದ್ರೂ ಸಹ ಮಳೆ ತುಂಬಾ ಕಡಿಮೆ ಇತ್ತು. ಈಗ ಒಂದು 2-3 ವಾರದಿಂದ ಈಚೆಗೆ ಸ್ವಲ್ಪ ಮಳೆ ಬಂತು, ನೆರೆ ಬಂತು, ಎಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಎಲ್ಲ ಸಿಕ್ತು. ಹಾಗೆ ಈ ಊರಿನ ಒಂದು ಇದು. ಕೆಲವು ಊರಿನಲ್ಲಿ ಅಷ್ಟು ಸಹ ಮಳೆ ಇಲ್ಲ ಅಂತ ಹೇಳ್ತಾರೆ. ಲೈವಿಗೆ ಬಂದ್ರೆ ನಾನು ಕೇಳ್ತಾ ಇರ್ತೇನೆ ಮಳೆ ಇದೆಯಾ ಹಾಗೆ ಹೀಗೆ ಅಂತೇಳಿ. ಆಗ ಅವ್ರು ಹೇಳ್ತಾರೆ ಮಳೆ ಇಲ್ಲ ಅಕ್ಕ ಅಂತೇಳಿ. ಆಗ ನಮಗೆ ಗೊತ್ತಾಗ್ತದೆ ಮಳೆ ಇಲ್ಲ ಅಂತೇಳಿ. ಮೊನ್ನೆ ಉಡುಪಿ ಜಿಲ್ಲೆಗೆಲ್ಲ ರಜೆ ಸಿಗ್ಲಿಲ್ಲ ಮೋಸ್ಟ್ಲಿ. ಅಂತ ಹೇಳಿದ್ರೆ ನನ್ನ ಅತ್ತಿಗೆಯ ಮಕ್ಕಳು ಎಲ್ಲ ಶಾಲೆಗೆ ಹೋಗ್ತಾರಲ್ವಾ ಅಲ್ಲಿಂದ, ಹಾಗಾಗಿ ಕಂತಾವರದಾಚೆ ಅವ್ರು ಹೇಳ್ತಿದ್ರು ಜೋಕ್ಲಿಗೆ ರಜೆ ಇಜ್ಜಿ ಶಾಲೆಗೆ ಹೋಗ್ತೀರಾ ಅಂತೇಳಿ. ಆಗ ಗೊತ್ತಾಗ್ತದೆ ಅಲ್ಲಿ ಬರ್ಸ ಮಳೆ ಇಲ್ಲ ಅಂತೇಳಿ. ಹಾಗೆ ನಮ್ಮ ಮಗಳಿಗೆ ಇದ್ರೆ ಲೈವ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಅಂತ ಹೇಳಿದ್ರೆ ಅವಳಿಗೆ ಈಗ ಚಿಕ್ಕ ಮಗಳಲ್ವಾ, ಅವಳು ಲೈವ್ಗೆ ಬಂದ್ರೆ ಮತ್ತೆ
ಹೌದಾ? ಕರಾವಳಿ ಆಚೆ ಈಚೆ ಮತ್ತೆ ಬೆಳಗಾವಿ ಎಲ್ಲ ಹತ್ತಿರ ಅಲ್ವಾ? ಸ್ವಲ್ಪ ಮಳೆ ಬೀಳುವ ಪ್ರದೇಶವೇ ಅದು. ಆ ಕಡೆ ಎಲ್ಲ ಮಳೆ ಇಲ್ಲ ಅಂತ ಹೇಳ್ತಾರೆ. ಯಶವಂತ, ಹಾಯ್ ಅಕ್ಕ, ಹೇಗಿದ್ದಿ? ಊಟ ಆಯ್ತಾ? ಹಾ, ಆಯ್ತು ಬ್ರೋ ಊಟ. ಲೈಕ್ ಕೊಡಿ ಹಾಗೆ ಒಂದು. ಊಟ ಆಯ್ತು, ನಿಮ್ದಾಯ್ತಾ? ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ಯಶವಂತ್ ಅವರೇ? ಲೈಕ್ ಮಾಡಿದ್ರಾ? ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಹೌದು, ಕಮೆಂಟ್ ಇದು ಮಾಡ್ತಾರೆ ನೋಡಿ. ಅವರು ಮಾಡಿದ್ರು, ಲೈಕ್ ಕೊಟ್ಟರು. 20 ಲೈಕ್ ಅವರದೆಲ್ಲ. ಗರ್ಲ ಸಾರಿ, ನನಗೆ ಅದು ಇಲ್ಲ, ಕೆಲವರದು ಹಾಗೆ ಇದು ನಮಗೆ ಗೊತ್ತಾಗೋದಿಲ್ಲ, ಅದಕ್ಕೆ ನಾನು ಬ್ರೋ ಅಂತಲೇ ಹೇಳೋದು. ಸಾರಿ ಸಿಸ್ಟರ್. ಮತ್ತೆ ಯಶವಂತ ಸಿಸ್ಟರ್ ಅವರೇ, ಊಟ ಆಯ್ತು? ನಿಮ್ದು ಏನು ಹೆಸರು? ನನಗೆ ಗೊತ್ತಾಗ್ಲಿಲ್ಲ, ನಾನು ಯಶವಂತ ಅಂತಲೇ ಹೇಳ್ತೇನೆ. ಊಟ ಆಯ್ತಾ? ಏನು ಸ್ಪೆಷಲ್ ಇವತ್ತು? ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ಯಶವಂತ ಸಿಸ್ಟರ್ ಅವರೇ? ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ? ಸಬ್ಸ್ಕ್ರೈಬ್ ಮಾಡೋದಿದ್ರೆ ನಂದೊಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ದೇನಾದರೂ ಯೂಟ್ಯೂಬ್ ಚಾನಲ್ ಇದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ. ಹೌದಾ? ಓ, ಇಲ್ಲಿ ಪುತ್ತೂರಲ್ಲಿಯಾ? ಆಯ್ತು. ನಮಗೆ ಸಹ ಬೆಂಗಳೂರಲ್ಲಿ ಸಂಬಂಧಿಕರಿದ್ದಾರೆ. ನಮಗೆ ಫ್ಯಾಮಿಲಿ ಇದ್ದಾರಲ್ಲಿ. ನನ್ನ ಅಂತ ಹೇಳಿದ್ರೆ ನನ್ನ ತಂಗಿಯ ಫ್ಯಾಮಿಲಿ, ಹಸ್ಬೆಂಡ್ ಎಲ್ಲ ಅಲ್ಲೇ ಇರೋದು. ಮತ್ತು ಹಸ್ಬೆಂಡ್ ಅಣ್ಣ, ನನ್ನ ಹೆಂಡತಿ ಎಲ್ಲ ಅಲ್ಲೇ ಇರೋದು. ಹಾಗೆ ಅವರು ಸ್ವಲ್ಪ ಇಲ್ಲಿ ಊರಿಗೆಲ್ಲ ಬಂದರೆ, ಅವ್ರದ್ದು ಊರು ಉಡುಪಿ, ಅವ್ರದ್ದು ಅಮ್ಮಂದೆಲ್ಲ ಊರು ಉಡುಪಿಯಲ್ಲಿ. ಹಾಗೆ ಸಿಸ್ಟರ್ ಅಲ್ಲ ಅಕ್ಕ. ಮತ್ತೆಂತ ಒಮ್ಮೆ ಯಾಮೆ ಗರ್ಲ್ ಅಂತ ಹೇಳಿದ್ರಿ, ಮತ್ತೆಂತ? ಹೌದಾ? ಗೌಡ್ರ ನೀವು? ಏನು ಗೌಡ್ರಾ? ಯಶವಂತ ಸಿಸ್ಟರ್ ಅಲ್ಲ, ಸಿಸ್ಟರ್ ಅಂತ ಹೇಳ್ಬೇಕಲ್ವಾ? ಮತ್ತೆ ಹೇಗೆ ಹೇಳೋದು? ಯಾವ ಊರು ನಿಮ್ದಕ್ಕ? ನಮ್ದು ಹೌದಾ? ನಮ್ಮದು ಮಂಗಳೂರು. ಮಂಗಳೂರು ಅಂದರೆ ನಮ್ದು ಈ ಕಡೆ ಬಂಟ್ವಾಳ, ಈ ಕಡೆ ಸೈಡ್. ನಿಮ್ದು ಎಲ್ಲಿ ಊರು? ಊಟ ಆಯ್ತಾ ನಿಮ್ಮದು? ಏನು ನಿಮಗೆ ಇವತ್ತು ಸ್ಪೆಷಲ್? ಫ್ರೈಡೇ ಅಲ್ವಾ? ನಮಗೆ ಹೀರೆಕಾಯಿ ಪಲ್ಯ ಇತ್ತು. ಮಂಜು ಒಳ್ಮನ್ ವನಸಾಂಡೆ. ವನಸಾಂಡ್ ಬ್ರೋ, ಇರ್ನಾಂಡೆ ವನಸ್ ದಾದಿತ್ತು ನೀರಿಗೆ ಸ್ಪೆಷಲ್ ಒಲ್ಪದ ಲೈವ್ ತೊಗೊಂಡುಲ್ಲಾರ ಮಂಜು. ಹೌದಾ? ಮುದ್ದೆಯಾ? ಯಶವಂತ್ ಅವರಿಗೆ ಮುದ್ದೆಯಾ? ರಾಗಿ ಮುದ್ದೆಯಾ? ಹಂದಿ